ಸುದೀಪ್ ಸರ್ ಅಲ್ಲಿಂದ ನಿಮ್ಗೆ ಎಲ್ಲ ನೋಡಿ ನಮ್ಮ ತಕ್ಕ ಅದೇ ಮೆಸೇಜ್ ಕೊಡ್ತಾ ಇದ್ರು ಅಲ್ವಾ? ಇನ್ನೊಂದು ವಿಚಾರ ಅಂದ್ರೆ ಇವತ್ತು 100 ಪಿಕ್ಚರ್ ಮಾಡಿದವರಿಗಿಂತ 10 ನೀವು ಯೂಟ್ಯೂಬ್ ಮಾಡಿದವರು ಎಷ್ಟು ಮೇಲಂತ ಆ 10 ಸುತ್ತೂಲೆ ನಮ್ಮ ಇಲ್ಲಗ್ ಬತ್ತಾಂಡ್ ಇಲ್ಲದ ಎದುರ ಸ್ಟೇಜ್ ಉಂಡು ಮುಲ್ಪ ಪೂರ ಅರೇಂಜ್ಮೆಂಟ್ ಮಲ್ತ ಸೊ ಮೂಲು ಚೂರು ಪೊಳ್ತಗ ಪ್ರೋಗ್ರಾಮ್ ಸ್ಟಾರ್ಟ್ ಆಪುಂಡು. ಸಿದ್ಧಿನಾಥನೇ ಸಲಹು ಗಣೇಶನೇ ವಿದ್ಯಾದೀಪನೇ ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಹೊರೆ ನೀನು ಎಂದೆಂದು ಕರುಣಾಳು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ ನೀ ನಮ್ಮ ಗೆಲುವಾಗಿ ಬಾ ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ ನೀ ನಮ್ಮ ಗೆಲುವಾಗಿ ಬಾ. ನಮ್ಮ ಕಲ್ಪೆಯಲ್ಲಿ ಒಬ್ಬರಿಗೆ ಅಲ್ಲ ಅಮ್ಮ ಅಲ್ಲ ಪಪ್ಪ ಅಮ್ಮ ಅಂತ ಫಸ್ಟ್ ಒಂದು ವಿರೋಧ ಇತ್ತಿರಲ್ಲ ಕ್ರಮೇಣ ಮಗಲ್ನ ಬುಧರು ಬಂದಾಗ ಆಟೋಮೆಟಿಕ್ ಯಾರು ಸಪೋರ್ಟ್ ಮಲ್ಪಡೆಯನ್ನು ಮಲ್ತೇವೆ ಅದೇ ಅಂಜೆ ಅದು ಮುಖ್ಯವಾದ ಅರುಣ್ ಮಾಮ ವಂದನ ಸಮುದ್ರ ಬಗ್ಗೆ ನಿಮಗೆ ಇದ್ದೇನೆ ರಕ್ಷಿತ ಎಡ್ಡಾಡಿ ಉತ್ತರ ಸನ್ಮಾನ ಮಾಡ್ತಾರೆ ಅಲ್ಲಿಗೆ ಅವಕಾಶ ಸಿಗುದು ದೈವನ ಮಸ್ತ್ ಉಂಟು ಎರಡನೇ ಕೆಲ ಅಪಾರ್ಟ್ ಮಾಡಿಕೊಂಡು ಪೂನಾ ಪಂಡ್ ಸಂಘದ 25 ತಾರೀಕಿಗೆ ಕಾಣೆ 12 ಗಂಟೆಗೆ ಹೊರಡು ಹೋಗಿ ಫ್ಲೈಟ್ ಟಿಕೆಟ್ వాళ్ళ ಮುಂದಿನ ವ್ಯವಸ್ಥೆ ಪೂರ ಮಾಡ್ಬೋದು ಅಲ್ಲಿ ಬರ್ತಾರೆ ಕೊಡಗಿ ಬಂಡ್ರ ಸಂಘದ ಸ್ಯಾಟರ್ಡೆ 4 ಗಂಟೆಗೆ ಮಲ್ಪುವ ಎಲ್ಲಿ ಬರ್ತಾರೆ ಅಂತ ಕಾಪು ಮಾರಿ ಬಿಟ್ಟಿಲ್ಲ ಸಂತೋಷ ಅಂತ ಮಸ್ತ್ ಬರೋದು ಬಹಳ ಫೇವ್ರೇಟ್ ಆಗ್ತದೆ ಅಲ್ಲಿ ಖಂಡಿತ ಸಂಚಿತಿನ ಅವಕಾಶ. ಬೆಂಗಳೂರಲ್ಲಿ ಬೆಳೆದವರೇ ಕನ್ನಡ ಮಾತಾಡುದಿಲ್ಲ, ಆದ್ರೆ ನಮ್ಮ ರಕ್ಷಿತಾ ಕನ್ನಡವನ್ನು ಕಲಿತು ಅಲ್ಲಿ ಹೋಗಿ ಕರ್ನಾಟಕ ಜನರ ಮನಸ್ಸನ್ನು ಕನ್ನಡದಲ್ಲಿ ಗೆದ್ದಿದ್ದೀವಿ. ಇದು ನಿಜವಾಗಿ ಹೆಮ್ಮೆ ನಮ್ಗೆ. ಇನ್ನೊಂದು ವಿಚಾರ ಅಂದ್ರೆ ಇವತ್ತು 100 ಪಿಕ್ಚರ್ ಮಾಡಿದವರಿಗಿಂತ 10 ನೀವು ಯೂಟ್ಯೂಬ್ ಮಾಡಿದವರು ಎಷ್ಟು ಮೇಲಂತ ಆ 10 ಯೂಟ್ಯೂಬ್ ಮಾಡಿದವರಿಗೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಯಾವ ತರ ಇದೆ ಅಂದ್ರೆ ಎಂತ ಸೆಲೆಬ್ರಿಟಿ ಬರ್ಲಿ, ಅಮಿತಾಬ್ ಬಚ್ಚನ್ ಬರ್ಲಿ, ಕಿಚ್ಚ ಸುದೀಪ್ಲೆ ಬರ್ಲಿ, ಗೌರವ ಕೊಡ್ತೇವೆ ನಾವು, ಯಾರು ಜನ ಸೇರುವುದಿಲ್ಲ. ಆದ್ರೆ ನಿಮ್ಮ ಮುಗ್ಧತೆ, ನಿಮ್ಮ ಒಂದು ಚಾತುರ್ಯದಿಂದ ಇವತ್ತು ಯಾವ ತರ ನವೀನಣ್ಣ ಹೇಳಿದಾಗೆ ಸ್ವಯಂ ಆಗಿ ಜನ ಸೇರಿದ್ದಾರಂದ್ರೆ ಅದು ನಮ್ಮ ರಕ್ಷಿತನ ತಾಕತ್ತದು.
ಬಂದಾಗ ಉಳಿದ ಮಲ್ಲ ಸನ್ಮಾನ ಆಗಿಲ್ಲ ಮಲ್ಲ ಆದಿತ್ಯ ಪರಿಸರ ಮಾತಾಡಬೇಕು ಮಾತ್ರಲ್ಲ ಆಶೀರ್ವಾದ ಆಶೀರ್ವಾದ ಏಪ್ರಿಲ್ ಬಗ್ಗೆ ಮಾತಾಡುತ್ತದೆ ಸಾಲ್ ಮಾಡ್ಲಿ ಜೋರಾದ ಕೈತಾಡಿಗಳು ನೆನಪರಿಗಿಂದು ಶ್ರೀಮತಿ ಮಕ್ಕಳ ಹಿರಿಯರ ಮಕ್ಕಳ ಮತ್ತೆ ಆಶೀರ್ವಾದಲ್ಲ ಇಪ್ಪತ್ತು ಆಚರಿಸಿದ್ದು ನಮ್ಮ ತಮಿಳುನಾಡಿನ ಹುಡುಗಿ ರಕ್ಷಿತ ಶೆಟ್ಟಿ ಇಬ್ಬರು 14 ಮಾರ್ಚ್ ರಂದು ಪಡುಬಿದ್ರೆಯಲ್ಲಿ ಜನಿಸಿ ಮುಂಬೈಯಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸುತ್ತಾರೆ. 2020ನೇ ಇಸವಿಯಲ್ಲಿ ಪುನಃ ತುಳುನಾಡಿಗೆ ಬಂದು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ರಚಿಸಿ ಬ್ಲಾಗಿಂಗ್ ಮುಖಾಂತರ ಕನ್ನಡದಲ್ಲಿ ಮೊದಲ ಸ್ಥಾನ ಪಡೆದಿರುವ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಫಸ್ಟ್ ರನ್ನರ್ ಅಪ್ ಸ್ಥಾನ ಪಡೆದು ನಮ್ಮ ತುಳುನಾಡಿಗೆ ಕೀರ್ತಿ ತಂದಿದ್ದಾರೆ. ಸರಳತೆಯಂತೆ ಸೌಂದರ್ಯ, ಸತ್ಯದಲ್ಲೇ ಶಕ್ತಿ ಎಂಬುದನ್ನು ತೋರಿಸಿದವರು ರಕ್ಷಿತಾ ಶೆಟ್ಟಿ ಕ್ಯಾಮರಾದ ಮುಂದೆ ಮಾತ್ರವಲ್ಲ, ಹೃದಯದಲ್ಲೂ ತಮ್ಮ ಸ್ಥಾನವನ್ನು ಕಟ್ಟಿಕೊಂಡಿದ್ದವರು. ರಕ್ಷಿತಾ ಶೆಟ್ಟಿ ಇವರಿಗೆ ಹಾರ್ದಿಕ ಅಭಿನಂದನೆಗಳು. ಮುಗಿದ ಕ್ಷಣ ಕೇಕ್ ಕಟ್ ಮಾಡುವ ಮೂಲಕ ಸೆಲೆಬ್ರೇಷನ್ ಮಾಡುವುದಿಲ್ಲ. ಮೊದಲು ಜೋರಾಗಿ ಕೈದಾಡಿಗಳು. ವಿದೇಶದ ಮಾಧ್ಯಮದಲ್ಲಿರಲು ವಿದೇಶ ಮಾತಾಡಿಸುವ ರಕ್ಷಿತ ಮಿರನ ಅಭಿಮಾನಿಗಳು ನೇತೃತ್ವಗಳು ಮೊದಲು ಜೋರಾಗಿ ಸಾಕ್ಷಿಯಾದ ಗಾರಿಮಲ್ಲ ಮಟ್ಟಿಗೆ ಸಾಧನೆ ಮಾಡಿದ್ದು ಗಾರಿಮಲ್ಲ ಮಟ್ಟಿಗೆ ಸುಧಾರಣೆ ಈಗ ನಮ್ಮ ಊರಿಗೂ ನಮ್ಮ ಪರ್ವತದಿಂದ ನಮ್ಮ ಬಂದರು ಒಂದೊಂದು ಸೆಲೆಬ್ರೇಷನ್ ಕಾರ್ಯಕ್ರಮ ಮಾಡೋದಿಲ್ಲ. ಕೂಟಿನವರ ಮಾರಾಟಿಕೆ ನಮ್ಮ ಮಾತನ್ನು ಸೇರಿದ ಎಲ್ಲಾದ್ರೂ ಮಲಮಲ್ಲ ಹೂಟಿಕೆ ರಕ್ಷಿತವರೆಗೆ ದಿಕ್ಕಾರೆ ಮಲಮಲ್ಲ ಹೂಟಿಕೆ ಮಲಮಲ್ಲ ಪೂಜಾರ ಮಲ್ಕಾರೆ ಮಲಮಲ್ಲ ಚಾನಲ್ ದೇವರು ಮಾತ್ರ ರಕ್ಷಿತ ಅವಕಾಶ ದಿಕ್ಕಾರೆ ಬಂದಿರ ಆಶೆ ಗೊತ್ತಿದೆ. ಮಾತರ್ಲ ಜೋರಾಗಿ ಕೈಕಾಟಿದ್ದಾರೆ. ಮಾತರ್ಲ ಸುಂದರಕ್ಷಿತರ ಕೊರತಿನ ಚಿತ್ರ ಊರು ಬದಲು ಮೋಟಿ ತಮ್ಮರನ್ನು ಬರಲು
Arishan Rachel Malmo. వేరే గుర్తు ఉంటా వేరే నాకు కింద మామ వేరే కూడా గుర్తు ಮಗಳ ಹಾಗೇನೆ ಟ್ರೀಟ್ ಮಾಡಿದೀರಾ. ನಾನು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕಿತಾಪತಿ ಮಾಡಿದ್ರೆ ಕೂಡ ನಾನು ಎಷ್ಟು ಜಗಳ ಮಾಡಿದ್ರೆ ಕೂಡ ನಾನು ಎಷ್ಟು ಸ್ವಲ್ಪ ಇವತ್ತೆ ನಾವು ಒಂದು ಮನುಷ್ಯ, ನಮ್ಗೆ ರಾಂಗ್ ಆಗುತ್ತೆ, ಓಕೆ, ಆದ್ರೂ ಕೂಡ ನೀವು ನನಗೆ ಬಿಟ್ಕೊಡ್ಲಿಲ್ಲ. ನಮ್ಮ ಮಕ್ಕಳು ಹೇಗ ನಾವು ಎಷ್ಟು ತಪ್ಪು ಮಾಡಿದ್ರೆ ಕೂಡ ನಾವು ಬಿಟ್ಕೊಡ್ತೀವ? ಇಲ್ಲ, ನಾವು ಅವರಿಗೆ ಹೇಳ್ತೀವಿ, ಇದೇ ಮಾಡ್ತೀವಿ, ಬಟ್ ಜೊತೆಗೆ ಇಡ್ತೀವಿ, ಜೊತೆಗೆ ಅವರಿಗೆ ಇಟ್ಕೊಳ್ತೀವಿ. ಸೊ ನೀವು ಕೂಡ ಹಂಗೆ ನಂಗೆ ಯಾವಾಗ ನನಗೆ ಜೊತೆಗೆ ಇಟ್ಟಿದ್ದೀರಾ, ನೀವು ಎಂತೆಂತ ಮಾತಾಡಿದ್ರೆ ನನ್ನ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ನನಗೆ ಕೋಪ ಎಂತ ಇದ್ರೆ ನೀವು ನಿಮ್ಮ ಕಮೆಂಟ್ಸ್ ಅಲ್ಲಿ ನನಗೆ ಗೊತ್ತಾಗ್ತಾ ಉಂಟು. ಹೇಗ ಅಂದ್ರೆ ನೀವು ಎಂತ ಹಾಕ್ತಾ ಇದ್ರೆ ಸುದೀಪ್ ಸರ್ ಅಲ್ಲಿಂದ ನಿಮ್ಗೆ ಎಲ್ಲ ನೋಡಿ ನಮ್ಮ ತಕ್ಕ ಅದೇ ಮೆಸೇಜ್ ಕೊಡ್ತಾ ಇದ್ರು ಅಲ್ವಾ, ಶನಿವಾರ. ಸೊ ಆ ಟೈಮ್ ಅಲ್ಲಿ ಆ ವಾರದಲ್ಲಿ ನಮ್ಗೆ ಗೊತ್ತಾಗ್ತಾ ಉಂಟು, ಜನರಿನ ಇವತ್ತು ಮೆಸೇಜ್ ಎಂತ, ಜನರು ಇವತ್ತಿಗೆ ಎಂತ ಫೀಲ್ ಮಾಡ್ತಾ ಇದ್ದಾರೆ, ಜನರು ಇವತ್ತು ಹೇಳ್ತಾ ಇದ್ದಾರೆ, ನೀನೇ ನಿಮ್ಗೆ ಮುಳ್ಳು ಮಾಡ್ತಾ ಇದ್ದೀರಾ ಹಾಗೆ. ಸೊ ಅರ್ಥ ಆಗಲ್ಲ. ದಾದಿ ಗೊತ್ತುಂಟೆ ಬಾಯ್ಡು ತುಳುವೆ ಗೊತ್ತುಚಿ ಎಂತ ಪಂಡ ಏನೋ ಮಮ್ಮಿ ಬೈತಾರೆ ಯಾನಾರಡೆ ಎಂಚ ಪಾತೆರೋಡು ಯಾನಾರಡೆ ಏಪಲ್ ಎಂಚ ಕನ್ನಡ ಪಾತೆರುಚಿ ತುಳುಟೆ ಪಾತೆರು ಕನ್ವರ್ಸೇಷನ್ ಪೂರ ಮಲ್ಪ ಇರ್ತೇನ ಮಮ್ಮಿಲ ಬತ್ತ ಅಲ್ಪ ಕನ್ನಡನೇ ಪಾತೆರೊಂದಿತ್ತೆ ದಯಪ ನಾನು ಫಸ್ಟ್ ಸ್ಟೆಪ್ ಅಂತೇರು ಅಲ್ಪ Sabe
ಸೌಂಡ್ ಆಗ್ತದೆ ಸೌಂಡ್. ಸೊ ಇತ್ತೆ ಪೂರ ಖಾಲಿ ಅಂಡ್ ಪೂರ ಫಂಕ್ಷನ್ ಗಿಂಕ್ಷನ್ ಫುಲ್ ಸೆಲೆಬ್ರೇಷನ್ನು ಪೂರ ಆಂಡ್ ಮುಗೀತುಂಡು. ಇತ್ತೆ ಒಂದು ಪ್ಲೇಸ್ಡ್ ಒಂದು ಸ್ಟೇಜ್ ಬೊಕ್ಕ ಯಾನ್ ಮಾತ್ರ ತುಲೆ ಖಾಲಿ ಖಾಲಿ ಉಂಡು. ಸೊ ನನ್ನ ಜಪ್ಪುಗ ಸೊ ಇನ್ನಿತ ವೀಡಿಯೋ ಮುಲ್ಪನೆ ಎಂಡ್ ಮಲ್ತೊಂದುಲ್ಲ. ಸೊ ನನ್ನ ನೆಕ್ಸ್ಟ್ ವೀಡಿಯೋ ತಿಕ್ಕಗ ಬಾಯ್ ಬಾಯ್.